ಶಿಲ್ಪಿ ಸಂಸ್ಥೆಯಿಂದ ಮಂಗಳೂರಿನ ಕೋಡಿಯಾಲ್ಬೈಲ್ ಸೈಂಟ್ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜಿನ ಲೊಯಾಲಾ ಸಭಾಂಗಣದಲ್ಲಿ ಆರಂಭವಾಗಿರುವ ಸಿಲ್ಕ್ ಇಂಡಿಯಾ ಪರಿಶುದ್ಧ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ. ಭಾರತದ ಎಲ್ಲ ರಾಜ್ಯಗಳಿಂದ ಪರಿಶುದ್ಧ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನ ಮಾರಾಟಕ್ಕೆ ಅಪರ ಜಿಲ್ಲಾಧಿಕಾರಿ ವೈಶಾಲಿ ಅವರು ಚಾಲನೆ ನೀಡಿದರು. ಇದೇ ವೇಳೆ ಸೈಂಟ್ ಅಲೋಶಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಮೆಲ್ವಿನ್ ಮೆಂಡೋನ್ಸಾ ಅವರು ಮಾತನಾಡಿ, ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮೇ 16ರಿಂದ ಮೇ 21ರ ತನಕ ಬೃಹತ್ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು. ವಿವಿಧ ರಾಜ್ಯಗಳಿಂದ ಸುಮಾರು 16 ರಾಜ್ಯಗಳಿಂದ ಈ ಲೊಯೋಲಾ ಹಾಲಲ್ಲಿ ಒಂದು ಒಳ್ಳೆಯ ಎಕ್ಸಿಬಿಷನ್ ಇದೆ, ಸಿಲ್ಕ್ ಎಕ್ಸಿಬಿಷನ್, ಹಸ್ತಶಿಲ್ಪ ಅಂತ. ಮೇಡಮ್ ಮತ್ತು ನಾವು ಇದು ಇನಾಗ್ರೇಷನ್ ಮಾಡಿದೆವು, ಎಲ್ಲ ನೋಡಿದೆವು. ಒಂದು ಒಳ್ಳೆಯ ಮೆಟೀರಿಯಲ್ ಇದೆ. ನಮ್ಮ ಭಾರತ ದೇಶ ರೇಷ್ಮೆ ಉತ್ಪನ್ನಗಳಿಗೆ ತುಂಬ ಪ್ರಸಿದ್ಧವಾಗಿದೆ. ನಮ್ಮ ಮೈಸೂರಿನ ಸಿಲ್ಕ್ ಇದೆ, ರಾಜಸ್ಥಾನ್, ಕೋಲ್ಕತ್ತಾ, ಬೇರೆ ಬೇರೆ ರಾಜ್ಯಗಳಿಂದ ಬಂದ ಸಿಲ್ಕ್ ಇದೆ. ನಮ್ಮ ಮಂಗಳೂರಲ್ಲಿ ಇದು ಎಕ್ಸಿಬಿಷನ್ ನಡೀತಾ ಇದೆ. ನಮ್ಮ ಎಲ್ಲ ಜನರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಲಿಕ್ಕೆ ಆಗಲ್ಲ, ಆದರೆ ಇಲ್ಲಿ ಬಂದಾಗ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಸಿಲ್ಕ್ ಸಿಗ್ತದೆ. ಈ ಎಕ್ಸಿಬಿಷನ್ಗೆ ಮತ್ತು ಇಲ್ಲಿ ಆರ್ಗನೈಸ್ ಮಾಡಿದವರಿಗೆ ಎಲ್ಲರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಸಂಸ್ಥೆಯ ಮ್ಯಾನೇಜರ್ ಮಂಜುಗೌಡ ಮಾತನಾಡಿ, 60ಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ತಮ್ಮ ರಾಜ್ಯದ ಸಾಂಪ್ರದಾಯಿಕ ರೇಷ್ಮೆ ಸೀರೆ ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಒಂದು ಮೇಳ ಮೇ 16ರಿಂದ ಮೇ 21ನೇ ತಾರೀಕುವರೆಗೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8:30ವರೆಗೂ ನಡೆಯಲುಂಟು. ಈ ಒಂದು ಮೇಳದಲ್ಲಿ ಸುಮಾರು 18 ರಾಜ್ಯಗಳ 60ಕ್ಕೂ ಹೆಚ್ಚು ಮಳಿಗೆಗಳು ಎಕ್ಸಿಬಿಷನಲ್ಲಿ ಉಂಟು. ಈ ಒಂದು ಮೇಳದಲ್ಲಿ ಸುಮಾರು 1,000ರಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗಿನ ಸೀರೆಗಳು ನಿಮಗೆ ದೊರೆಯುತ್ತದೆ. ಕರ್ನಾಟಕದ ಕಾಂಜೀವರಂ ಇರ್ಬೋದು, ಬನಾರಸ್ ಸೀರೆಗಳು, ರಾಜಸ್ಥಾನ ಕೋಟಾ ಸಿಲ್ಕ್ ಮತ್ತು ಆಂಧ್ರ ಪ್ರದೇಶದ ಕಲಂಕಾರಿ, ಪ್ರತಿಯೊಂದು ಥರದ ಸೀರೆಗಳು ತುಂಬ ಕಡಿಮೆ ಬೆಲೆಯಲ್ಲಿ ಮಂಗಳೂರಿನ ಜನತೆಗೆ ದೊರೆಯುತ್ತದೆ. ಮೇಳದಲ್ಲಿ ಟಸ್ಸರ್ ರೇಷ್ಮೆ ಸೀರೆಗಳು, ಕ್ರೇಪ್, ಶಿಫಾನ್ ಮತ್ತು ಜಾರ್ಜೆಟ್ ಸಿಲ್ಕ್ ಸೀರೆಗಳು, ಧರ್ಮಾಪುರಂ ಸೀರೆಗಳು, ಕಾಂಚೀಪುರಂ ಸಿಲ್ಕ್ ಮತ್ತು ಮದುವೆ ಸೀರೆಗಳು, ರಾ ಸಿಲ್ಕ್ ಮತ್ತು ಕೋಸಾ ಸೀರೆಗಳು, ಕಲ್ಕತ್ತಾ ಗಣಪತಿ ಸೀರೆಗಳು, ಢಾಕಾ ಸೀರೆಗಳು, ಡಿಸೈನರ್ ಎಂಬ್ರಾಯ್ಡರಿ ಸೀರೆ ಮತ್ತು ಡ್ರೆಸ್, ಬಲ್ಚೂರಿ ರೇಷ್ಮೆ, ಮಡ್ಕ ಸೀರೆಗಳು, ಪ್ರಿಂಟೆಡ್ ಸೀರೆಗಳು, ವಿವಿಧ ರೀತಿಯ ಸೀರೆಗಳು ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.